ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಟ್ರೆಡಿಷ್ನಲ್ ಅಡುಗೆಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಹರಿಣಾಕ್ಷಿ ಅವರು. ಯಾವೆಲ್ಲ ಟ್ರೆಡಿಷ್ನಲ್ ಅಡುಗೆ ಇರುತ್ತೆ ಅವರನ್ನೇ ಕೇಳಬೇಕಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಹೌದು. ಓಕೆ, ಟ್ರೆಡಿಷ್ನಲ್ ಅಡುಗೆ ಅಂತ ಹೇಳಿದ್ರಿ, ಯಾವುದೆಲ್ಲ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಒಂದು ಚಿಕನ್ ಚಿಲ್ಲಿ. ಅದು ಚಿಲ್ಲಿ ಟ್ರೆಡಿಷ್ನಲ್ ಆಯ್ತಾ? ಓಕೆ. ಮತ್ತೊಂದು ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ. ಓಕೆ. ಸೊ ಅಂದ್ರೆ ಈ ಕಡೆ ದಕ್ಷಿಣ ಕನ್ನಡ ಅದೆಲ್ಲ 2 ಸಹ ಫೇಮಸ್ ಅಲ್ಲ, ಆ ಸ್ಟೈಲಲ್ಲಿ ಹೇಳ್ಕೊಡ್ತಾರೆ. ಸರಿ, ಹಾಗಾದ್ರೆ ಸೊ ಒಂದು ಚಿಕನ್ ಗ್ರೇವಿ, ಇನ್ನೊಂದು ಚಿಲ್ಲಿ, ಅದ್ರ ಜೊತೆಗೆ ಸಂತೋಷ್ ರೈಸ್ ಅವರ ರೈಸ್ ಇದ್ರ ಭರ್ಜರಿ ಊಟ ಅಲ್ಲ? ಊಟ. ಬನ್ನಿ ಕಿಚನ್ ಹೋಗೋಣ. ಸರಿ ಮೇಡಮ್, ಸೊ ಫಸ್ಟ್ ಈಗ ನಮ್ಗೆ ಯಾವುದು, ಚಿಲ್ಲಿಯ ಗ್ರೇವಿಯಾ? ಗ್ರೇವಿ. ಸರಿ, ಸ್ಟಾರ್ಟ್ ಮಾಡೋಣ. ಮಾಡು. ಮೊದಲಿಗೆ ಸ್ಟಾರ್ಟೇ ಮಾಡಿದ್ದೀರಿ ಕಾಣ್ತದೆ, ಅರ್ಧ ಕೆಲಸ ಆದಾಗೆ. ಏನೆಲ್ಲ ಅದು ಫ್ರೈ ಮಾಡಿ ಇಟ್ಟಿದ್ದೀರಿ? ಫ್ರೈ ಮೆಣಸು, ಮತ್ತೆ ಕೊತ್ತಂಬರಿ ಬೀಜ, ಮತ್ತೆ ಸಾಸಿವೆ ಸ್ವಲ್ಪ, ಇಷ್ಟೇ. ಮತ್ತೆ ಮೆಂತೆ. ಅಂದ್ರೆ ಇಷ್ಟೇ ಅಂದ್ರೆ ಸ್ವಲ್ಪ ಚಿಟಿಕೆ ಸಾಸಿವೆ ಚೂರು, 3 ಬೆರಳಲ್ಲಿ ಹಿಡಿದು ಇಲ್ಲ, ಇಷ್ಟೇ. ಮತ್ತೆ 1/4 ಸ್ಪೂನು ಇದು ಮೆಂತೆ, ಮತ್ತೆ ಒಂದು 15 ಎಸಲು ಬೆಳ್ಳುಳ್ಳಿ, ಒಂದು 3-4 ಎಸಲು ಕರಿಬೇವು. ಇದು ಪಟ್ಟಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಕರಿಬೇವು, ಒಣಮೆಣಸು, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸನ್ನು, ಗಿಡ್ಡ ಮೆಣಸು, ಉದ್ದ ಮೆಣಸು. ಇನ್ನು ಇದನ್ನು ಗ್ರೈಂಡ್ ಮಾಡೋದು. ಎಸ್. ಸೊ ಹಾಗಾದ್ರೆ ಅರ್ಧ ಕೆಲಸ ಸ್ಟಾರ್ಟ್ ಮಾಡಿದಿರಿ, ಮಾಡಿಯೇ ತಂದಿದ್ದೀರಿ. ಅಂದ್ರೆ ನಂಗೆ ಫಸ್ಟ್ ಟೈಮ್ ಅಲ್ಲ, ಗೊತ್ತಿಲ್ಲ. ಓಕೆ. ಸೊ ಹಾಕ್ತೇನೆ. ಓ ಎಸ್ ಮೇಡಮ್. ಸ್ವಲ್ಪ ಹುಳಿ. ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಎಲ್ಲ ಪೂರ್ತಿ ಮಾಡಿಯೇ ತರ್ತಾ ಇದ್ರೆ ಏನು? ಸ್ವಲ್ಪ ಹುಳಿ ಹಾಕಿದ್ದು, ಒಂದು ಚಿಟಿಕೆ ಅಷ್ಟು, ಚಿಕ್ಕದು. ಗ್ರೈಂಡ್ ಮಾಡಿ. ನೀರು ಹಾಕ್ಲಾ? ಚೂರು ನೀರು ಸ್ವಲ್ಪ ನೋಡ್ಕೊಳ್ಳಿ. ಹಾಕಿ ಸ್ವಲ್ಪ. ಸಾಕು. ಸೊ ನೆಕ್ಸ್ಟ್ ಇನ್ನು ಅದನ್ನು ಬೇಯಿಸ್ಲಿಕ್ಕೆ ಇನ್ನು ಹಾಗಾದ್ರೆ ಕಡಾಯಿ ಇಟ್ಕೊಳ್ಳ? ಕಡಾಯಿ ಕೊಡು. ಆಯಿಲ್ ಹಾಕ್ಲಾ? ಆಯಿಲ್ ಹಾಕಿ ಮತ್ತೆ ತುಪ್ಪ ನಾನು. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಸಾಕು. ತುಪ್ಪ, ಇದು ಅಂದರೆ ಈ ಗ್ರೇವಿ ರಸ ಇದೆಲ್ಲ ಇದು
ಈ ಕೋರಿ ರೊಟ್ಟಿ ಅದಕ್ಕಾಗುತ್ತಾ ಅಥವಾ ಅನ್ನ ಜೊತೆಗ? ಅನ್ನ ಜೊತೆ ಕೋರಿ ರೊಟ್ಟಿ, ಸೇಮಿಗೆ, ಇಡ್ಲಿ, ಅದಕ್ಕೆಲ್ಲ ದೋಸೆ, ಆಗುತ್ತೆ. ಅದಕ್ಕೆಲ್ಲದಕ್ಕೆ ಯಾವುದಕ್ಕೂ ಕೂಡ ಆಗುತ್ತೆ. ಆಗ್ತದೆ. ಸೊ ನಿಮ್ಮ ಹೆಚ್ಚು ಫೇವ್ರೆಟ್ ಕೋರಿ ರೆಸಿಪಿ ರೊಟ್ಟಿಗೆ. ಯಾವುದು? ಹೆಚ್ಚು ಕೋರಿ ರೊಟ್ಟಿ. ಅದಕ್ಕೆ ಸ್ವಲ್ಪ ತೆಳುವಾಗಬೇಕು. ತೆಳುವಾಗಬೇಕು. ಸೊ ನಿಮಗೆ ಫೇವ್ರೆಟ್ ಚಿಕನ್ ಯಾವುದು? ಚಿಕನ್ ನನಗೆ ಅಷ್ಟು ಕಡಿಮೆ, ಮನೆಯವರಿಗೆಲ್ಲ ಫೇವರೇಟ್. ಓಕೆ. ಈರುಳ್ಳಿ ಮತ್ತೆ ಕರಿಬೇವು. ಕರಿಬೇವು. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು, ಗಂಡ, ನನ್ನ ತಾಯಿ, ಮತ್ತೆ ನನ್ನ ಮಗಳು, ಮೊಮ್ಮಕ್ಕಳು, ಅಲಿಯ, ಎಲ್ಲ ಇದು ಕೂಡು ಕುಟುಂಬ. ಕುಟುಂಬ ವೆರಿ ಒಟ್ಟಿಗೆ ಇರುವುದು. ಹಾಗಾದ್ರೆ ಈಗ ಎಷ್ಟು ತಲೆಮಾರಾಯ್ತು? ಅಮ್ಮ, ನೀವು, ಮಗಳು, ಮೊಮ್ಮಗಳು, ನಾಲ್ಕು ತಲೆಮಾರು. ಹ್ಮ್. ಸೊ 4 ತಲೆಮಾರು ಒಂದೇ ಸೂರಿನ. ಮಗ ಇದ್ದಾನೆ, ಮಗ ಬೇರೆ ಇದ್ರಲ್ಲಿ ಬರ್ತಾರೆ ಹೋಗ್ತಾರೆ ಡೈಲಿ. ಓಕೆ. ಬರೀ ಈರುಳ್ಳಿ ಮತ್ತೆ ಕರಿಬೇವು ಇದರಲ್ಲಿ ಬೇಯಿಸ್ಲಿಕ್ಕೆ, ಮತ್ತೆ ಕೋಳಿ ಮಾಂಸವನ್ನು ಬೇಯಿಸ್ಕೊಳ್ಳೋದು. ಸೊ ಮನೆಯಲ್ಲಿ ಎಲ್ರಿಗೂ ಕೂಡ ಚಿಕನ್ ಇಷ್ಟ ಅಂತ ಹೇಳಿದ್ರಿ. ಚಿಕನ್, ಮೀನು, ನಂಗೆ ಫಿಶ್. ಹಾಗಾದ್ರೆ ಮನೇಲಿ 2 ಇರುತ್ತೆ ಯಾವಾಗ್ಲೂ, ಫಿಶ್, ಚಿಕನ್? ಇಲ್ಲ, ಒಂದು ದಿವಸ ಒಂದು ಮಾಡಿದ್ರೆ ಮತ್ತೊಂದು ದಿವಸ ಮತ್ತೊಂದು ಮಾಡುದು. ಹೌದು, ದಿನ ಮಾಡಿದ್ರೆ ದಿನ ಮಾಡಿದ್ರೆ ಯಾರು ತಿಂತಾರೆ? ಸಾಲ್ಟ್ಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಅರಿಶಿನ ಹಾಕಿದ್ರ? ಅಂದ್ರೆ ಮಿಕ್ಸ್ ಮಾಡಿ ಇರುವಾಗ ಅರಸಿನ ಹಾಕಿದ್ರೆ ಇದಕ್ಕೆ ಬೇಕಾದ್ರೆ ಹಾಕ್ಬಹುದು. ಹಾಕ್ಬೇಕಾ? ಚೋರು ಪಕೋಡಿ. ಎಣ್ಣೆ ಬಗ್ಗೆ ಹೇಳಿದೆ. ಎಸ್, ಮಸಾಲೆ ಅಂತ ಹೇಳಿದ್ರೆ ರೈಸ್, ರವರ, ಪ್ಯೂರ್ ಅಂಡ್ ಅಥೆಂಟಿಕ್. ಸಾಕಾ? ಕೋಳಿ ಮಾಂಸಕ್ಕೆ ಜಾಸ್ತಿ ಅರಿಶಿನ ಸರಿ ಹೋಗೋದಿಲ್ಲ ಅಲ್ವಾ? ಅದಕ್ಕೆ ಬೇಕೇ. ಅದು ನಾವು ದೊಡ್ಡದು ಬಾಣಲೆಯಲ್ಲಿ ಮಾಡುದಲ್ಲ ಅದು. ಸೊ ಅಂದ್ರೆ ಕೂಡು ಕುಟುಂಬ ಅಂದ್ರೆ ಕ್ವಾಂಟಿಟಿನೂ ಅಷ್ಟೇ ಇರುತ್ತೆ. ಮತ್ತೆ ನಿಮ್ಮ ಮಾಡಿದವ್ರಿಗೆ ಸ್ವಲ್ಪ ಮಾಡುವ ಕಷ್ಟ ಅನ್ಸುತ್ತಲ್ವಾ? ಇವತ್ತು ನಮ್ಮಿಬ್ಬರಿಗೆ ಮಾತ್ರ. ಸೊ ಹಾಗಾಗಿ ಕಷ್ಟ ಅನಿಸ್ತಾ ಇದೆ ಅಲ್ವಾ? ಸ್ವಲ್ಪ ನೀರು ಹಾಕಿ ಲಿಡ್ ಇಡ್ಬೇಕಾ, ಮುಚ್ಚಳ ಇಡ್ಬೇಕಾ? ಕೊಡಿ 5 ನಿಮಿಷ. ಸೊ ನಿಮಗೆ ಯೂಶ್ವಲಿ ನಾನ್ ವೆಜ್ ರೆಸಿಪೀಸ್ ಇಷ್ಟನಾ, ಬೇರೆ ಏನಾದರೂ ಹೊಸತ್ತು ಟ್ರೈ ಮಾಡೋದು ಇಷ್ಟನಾ, ಈ ಥರ ಟ್ರೆಡಿಷ್ನಲ್ ಅಡುಗೆ? ಹೊಸ ಮಾಡ್ತೇನೆ ಮನೆ ಫಂಕ್ಷನ್ ಇರುವಾಗೆಲ್ಲ. ಸೊ ಈಗ ಚಿಲ್ಲಿ ಯಾರಿಂದ ಕಲ್ತ್ಕೊಂಡ್ರಿ? ಚಿಲ್ಲಿ ನಾನೇ. ನೀವೇ ಟ್ರೈ ಮಾಡಿದಾ? ಮತ್ತೆ ಪೆಪ್ಪರ್. ಸೊ ಇದನ್ನೆಲ್ಲ ಮಾಡ್ತೇನೆ. ಕಬಾಬು. ಸೊ ನಿಮಗೆ ಯಾವುದು, ನಿಮ್ಮ ಅಮ್ಮನಿಗೆ ಯಾವ್ದು ಇಷ್ಟ? ಅವರಿಗೆ ಫಿಶ್ ಮಾತ್ರ. ಅಂದ್ರೆ ಟ್ರೆಡಿಷನಲ್ ಅಡಿಗೆ ಮಾತ್ರನಾ ಅಥವಾ ಈ ತರ ನೀವು ಚಿಲ್ಲಿ ಎಲ್ಲ ಮಾಡಿದ್ರೆ ಅದು ತಿಂತಾರೆ, ಎಲ್ಲ ತಿಂತಾರೆ? ಸ್ವಲ್ಪ ಹಿರಿಯರಿಗೆ ಅವರಿಗೆ ಈಗಿನ ಕಾಲದ್ದು ಏನಿದು ಈ ತರ ಅಂತೆಲ್ಲ ತಿಂತಾರೆ. ಕಬಾಬ್ ಸಹ ತಿಂತಾರೆ. ಅದಂದ್ರೆ ಲೆಗ್ ಪೀಸ್ ಮಾಂಸದಿದ್ದು ಕೊಟ್ರೆ, ಅಂದ್ರೆ ಏಜ್ ಆಗಿದೆ ಅಲ್ಲ ಅವರಿಗೆ, 75 ಇಯರ್ಸ್ ಆಗಿದೆ. 75 ಇಯರ್ಸ್ ಆಗಿದೆ. ಇದನ್ನು ತೆಗಿಬೇಕು ಇನ್ನು ಮುಚ್ಚಳ. ಓಕೆ. ಮತ್ತೆ ಇದಕ್ಕೆ ಮಸಾಲೆ ಹಾಕಬೇಕು. ಕರೆಕ್ಟ್ ಆಗಿ ಬೆಂದಿದೆ, ಬಿಟ್ಟಿದೆ. ಅದೇ ಅದಂದ್ರೆ ತುಂಬಾ ನೀರು ಸಾಕಬಾರ್ದು. ನೀರು ಹಾಕಿದ್ರೆ ಬೇಯುವುದಿಲ್ಲ. ಇದೀಗ ಇದನ್ನು ಹಾಕೊಂಡು ಮಸಾಲೆ ಸ್ವಲ್ಪ ನೀರು ಹಾಕಿ ಹಾಕ್ಲಾ? ಹಾಕಿ ಸಾಕು. ಸೊ ನೀವು ಕೂಡು ಕುಟುಂಬ ಅಂತ ಹೇಳಿದ್ರಿ. ಸೊ ಕೂಡು ಕುಟುಂಬ ಅಂದ್ರೆ ಕೆಲಸವೂ ಕೂಡ ಜಾಸ್ತಿ. ಏನಾದರೂ ಇಂಥ ಫ್ರೀ ಟೈಮ್ಸ್ ಎಲ್ಲ ಸಿಕ್ಕಿದಾಗ ಏನಾದರೂ ಮಾಡ್ತೀರಾ? ಬೇರೆ ಏನಿಲ್ಲ, ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ 2. ಒಬ್ಬ ಶಾಲೆಗೆ ಹೋಗ್ತಾನೆ, ಚಿಕ್ಕವಸ ಹೋಗ್ತಾನೆ ಪ್ಲೇ ಸ್ಕೂಲಿಗೆ. ಸೊ ಮೊಮ್ಮಕ್ಕಳು ಶಾಲೆಯಿಂದ ಬರುವಾಗೆಲ್ಲ ಬೇರೆ ಬೇರೆ ಅಡುಗೆ ತಯಾರಾಗಬೇಕು. ಅಡಿಗೆ ಅದು ಮಧ್ಯಾಹ್ನ ಮಾಡಿದ್ದು ಸಂಜೆ ಮತ್ತೆ ನೈಟ್ ತನಕ ಇರ್ತದೆ. ಸಾಲ್ಟ್ ಮತ್ತೆ ಸಂಜೆದು ಚಾ, ಅದಕ್ಕೆ ತಿಂಡಿ. ಇದು ಕುದಿ ಬರೋವರೆಗೂ ಮತ್ತೆ ಹಾಲು ಹಾಕ್ಬೇಕು. ತೆಂಗಿನ ಹಾಲು. ನಾನು ಅನ್ಕೊಂಡೆ ಏನು ತೆಂಗಿನ ತುರಿ ಏನೂ ಹಾಕ್ಲಿಲ್ಲ. ಲಿಡ್ ಇಟ್ಕೊಳ್ಳೋಣ. ಅದು ಹಾಕಿದ್ರೇನೆ ಟೇಸ್ಟ್.
ಸೊ ಈಗ ಬರೀ ಆ ಮಸಾಲೆಯಲ್ಲೇ ಬೇಯಬೇಕು. ಬೇಯಬೇಕು. ಸೊ ಇದು ಒಳ್ಳೆ ಕುದಿ ಬರ್ತಾ ಇದೆ. ಸೊ ಬೆಂದಿರಬಹುದು ಬಹುಶಃ. ಸೊ ಆಲ್ರೆಡಿ ಚಿಕನ್ ಬೆಂದಿದೆ. ಇದರಲ್ಲೆಲ್ಲ ಬೆಂದಿದೆ. ಸೊ ಈಗ ಹಾಲು ಹಾಕಿದ ನಂತರ ತುಂಬಾ ಹೊತ್ತು ಕುದಿಬೇಕಾ? ಸ್ವಲ್ಪ ಇಲ್ಲ, ಸ್ವಲ್ಪ ಸಾಕು, ಮುಚ್ಚಳ ಬೇಡ. ಒಂದು ಕುದಿ ಬಂದ್ರೆ ಆಯ್ತು. ಮುಚ್ಚಳ ಬೇಡ. ಓಕೆ. ಸೊ ಜಟ್ಪಟ್ ಅಂತ ಮೊದಲೇ ಎಲ್ಲ ಬರೀ ಇದರಲ್ಲಿ ಹುರ್ಕೊಳ್ಳೋದು ಮಾತ್ರ ಕೆಲಸ, ಮತ್ತೆ ಬೇಗ ಆಗುತ್ತೆ. ಸುಲಭ ಆಗ್ತದೆ, ಹುರ್ಕೊಳ್ಳೋದೇ ಕಷ್ಟ. ಅದು ಸಿಡಿಬಾರ್ದು. ಪ್ರಮಾಣ ಗೊತ್ತಿರಬೇಕು. ಮೆಣಸು ಒಳ್ಳೆ ಫ್ರೈ ಆಗಬಾರ್ದು. ಕರೆಕ್ಟ್ ಆಗಿ ಕಪ್ಪಾದ್ರೆ ಅದು ಪದಾರ್ಥ ಕಪ್ಪಾಗ್ತದೆ. ಹಾಗೆ ಅದನ್ನು ಗೊತ್ತಿರ್ಬೇಕಲ್ಲ. ಗ್ರೇವಿ ಕಪ್ಪಾಗ್ತದೆ. ಎಲ್ಲ ಈ ಗ್ರೇವಿದು ಮತ್ತೆ ಅದರಲ್ಲಿ ಡಿಪೆಂಡ್. 2 kg ಕೋಳಿಗೆ 2 ಇದು ಮುಷ್ಟಿ ಕೊತ್ತಂಬರಿ ಬೀಜ ಹಾಗೆಲ್ಲ ಹಾಗೆ ಉಂಟು. ಹಾಗೆ ಸೊ ಪ್ರಮಾಣ ಮುಖ್ಯ. ಮತ್ತೆ ನೀವು ಪ್ರಮಾಣ ಹೇಳಲಿಲ್ಲ. ಸೊ ಈಗ ಒಂದು 10-15 ಒಣಮೆಣಸು ಹಾಕಿದ್ರೆ ಎಷ್ಟು ಧನಿಯಾ ಹಾಕೊಳ್ಬೇಕು? ಅಂದರೆ 25 ಉದ್ದ ಮೆಣಸು, 15 ಗಿಡ್ಡ ಮೆಣಸು ಹಾಕಿದ್ರೆ 2 ಮುಷ್ಟಿ ಹಾಕಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು. ನೀವು ಮನೆಯಲ್ಲಿ ಮಾಡೋದು ಇಷ್ಟಿಷ್ಟು ಮಾಡೋದು ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲೀಗ ನಾನು ಸ್ವಲ್ಪ ಅದು 2 kg ಕೋಳಿಗೆ. 2 kgಗೆ 2 kgಗೆ 2 ಮುಷ್ಟಿ ಕೊತ್ತಂಬರಿ. ಮತ್ತು ಜೀರಿಗೆ ಸ್ವಲ್ಪ ಒಂದು ಸ್ಪೂನು ಸ್ವಲ್ಪ ಹಾಕ್ತೇನೆ ಅಷ್ಟೇ. ಜೀರಿಗೆ ಎಷ್ಟು ಹೆಚ್ಚು ಹಾಕೋದಿಲ್ಲ. ಮೆಂತೆ 1/4 ಚಮಚ. ಸೊ ವೀಕ್ಷಕರು ನೋಡ್ತಾ ಇರುವಾಗ ಈಗ 2 kgದವರೆಲ್ಲ ಪ್ರಮಾಣ ಹೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಎಷ್ಟು kg ಮಾಡ್ಕೊಳ್ತೀರಿ? ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. 5 kgಗೆ 5 ಮುಷ್ಟಿ. ಹಾಗೆ 10 kgಗೆ 10 ಮುಷ್ಟಿ ಅಷ್ಟೇ ಆಗ್ತದೆ. ಸೊ ಒಮ್ಮೆಲೆ ಮನೆಯಲ್ಲಿ ಈಗ ಮಾಡಬೇಕು ಅಂದರೆ ನಿತ್ಯಕ್ಕೆ ಆದರೆ 2 kg. 1.5 kg ತಂದರೆ 1.5 ಮುಷ್ಟಿ ಬೇಕಾಗ್ತದೆ. ಅದಿಲ್ಲದಿದ್ರೆ ವ್ಯತ್ಯಾಸ ಆಗ್ತದಲ್ಲ. ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆದರೆ ಎಲ್ಲ ಕೈ ಬರ್ತದೆ. ಮೆಂತೆ ಹಾಕ್ಲೇಬಾರ್ದು, ನಿಜವಾಗಿ ಸ್ವಲ್ಪ ಹಾಕಬೇಕು, ಅದು ತುಂಬ ಕೈ ಅಲ್ಲ. ಆದರೆ ಕೋಳಿಗೆ ಅದು ಹಾಕಿದ್ರೆ ಮೆಂತೆ ಬೇಕೇ. ಸೊ ಇದೀಗ ಕುದಿ ಬಂದು ಸಾಕ? ಆಯ್ತಾ? ಆಯ್ತು. ಜಟ್ಪಟ್ ಅಂತ ಚಿಕನ್ ಗ್ರೇವಿ ತಯಾರು. ಸರ್ವ್ ಮಾಡೋಣ. ಆಯ್ತು, ಚಿಕನ್ ಗ್ರೇವಿ ತಯಾರು. ತಿಂದು ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ಸೊ ಅಥೆಂಟಿಕ್ ಚಿಕನ್ ಗ್ರೇವಿ. ಥ್ಯಾಂಕ್ ಯು. ಸೊ ಟ್ರೆಡಿಷ್ನಲ್ ಅಥವಾ ಅಥೆಂಟಿಕ್ ಚಿಕನ್ ಗ್ರೇವಿ ಅಂದರೆ ಕೋಳಿ ಸಾರು ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಒಣಮೆಣಸು, ಧನಿಯಾ, ಸಾಸಿವೆ, ಮೆಂತೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲವನ್ನು ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಈರುಳ್ಳಿ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಹಾಕಿ ಹುರಿಯಿರಿ. ಆ ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ತೆಂಗಿನ ಹಾಲು ಹಾಕಿ ಕುದಿಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಚಿಕನ್ ಗ್ರೇವಿ, ಬಿಸಿ ಬಿಸಿಯಾದಂಥ ಚಿಕನ್ ಗ್ರೇವಿ ತಯಾರು. ಸೊ ನೆಕ್ಸ್ಟ್ ಚಿಕನ್ ಚಿಲ್ಲಿ. ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಅಂತೂ ಸೂಪರ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಅವರು ತಯಾರಿ ಮಾಡ್ತಾ ಇರೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬಿಸ್ಬಾಯ್ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೇಟಿ ಸ್ಪೆಷಲ್ ಟೀ. ಸೊ ಈಗ
ಊಟಕ್ಕೆ ಮತ್ತೊಂದು ರೆಸಿಪಿ ಅಂದರೆ ಚಿಕನ್ ಚಿಲ್ಲಿ ತಯಾರಾಗುತ್ತೆ. ಹೇಗೆ ತಯಾರಿಸೋದು ಬನ್ನಿ ಕೇಳೋಣ. ಮೇಡಮ್, ಈಗ ನಿಮ್ಮ ಸ್ಟೈಲ್ದು ಚಿಕನ್ ಚಿಲ್ಲಿ ಸೊ ನೀವೇ ಟ್ರೈ ಮಾಡಿದ್ದು ಅಂತ ಹೇಳಿದ್ರಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಮಾಡುವ. ಹೇಗೆ? ಬನಾಲೆ ಡೈರೆಕ್ಟ್. ಸೊ ಅಲ್ಲೇನೋ ಮ್ಯಾರಿನೇಟ್ ಮಾಡಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಏನೆಲ್ಲ ಹಾಕಿದ್ರಿ ಅದಕ್ಕೆ? ಅದಕ್ಕೆ ಮೆಣಸು ನೋಡಿ, ಕಾಳು ಮೆಣಸು ನೋಡಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಸ್ವಲ್ಪ ಇದು ಕಾರ್ನ್ಫ್ಲವರ್, ಲಿಂಬೆ ಹುಳಿ. ಸೊ ಎಲ್ಲ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರಿ, ಅಂದರೆ ಅದು ಎಲ್ಲ ಪೂರ್ತಿ ಹೀರ್ಕೊಳ್ಬೇಕಂತ. ಸೊ ಇನ್ನು ಡೈರೆಕ್ಟ್ ಫ್ರೈ ಮಾಡು. ಸೂಪರ್. ಎಣ್ಣೆ. ಎಸ್. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರಿ? ಅರ್ಧ ಗಂಟೆ ಸಾಕಾಗ್ತದೆ. ಗಂಟೆ. ಹೆಚ್ಚು ಇಡ್ಬೋದು, ಫ್ರಿಜ್ಜಲ್ಲೂ ಇಡ್ಬೋದು, ಈಗ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಮ್ಯಾರಿನೇಟ್ ಆಗುತ್ತೆ ಅಲ್ವಾ, ಅಂದರೆ ಪೂರ್ತಿಯಾಗಿ ಹೀರ್ಕೊಳ್ತದೆ. ಸೊ ಇಲ್ದಿದ್ರೆ ಹೊರಗಡೆ ಇಡೋದಿದ್ರೆ ಒಂದು ಸ್ವಲ್ಪ ನೀರು ಕೂಡ ಆಗುತ್ತೆ, ಮತ್ತೆ ಒಂದು ಅರ್ಧ ಗಂಟೆ, ಇದು 1 ಗಂಟೆವರೆಗೂ ಇಟ್ಟರೆ ಬೆಟರ್. ಕಾದಿದೆ. ಖಾಲಿ ಇಷ್ಟೇ ಕಾಯಿಸಿದ್ರು ಕೂಡ ಅದು ಅರ್ಧಕ್ಕರ್ಧ ನೀವು ಚಿಲ್ಲಿ ಮಾಡುವಾಗ ಅರ್ಧಕ್ಕರ್ಧ ಖಾಲಿ ಆಗ್ತದೆ. ಮಾಡಿಟ್ರೆ ಹೋಗ್ತದೆ, ಕಬಾಬಿನಾಗಿ ತಿಂತಾರೆ. ಮತ್ತೆ ಇದು ಒಳ್ಳೆ ಮ್ಯಾಗ್ನೆಟ್ ಆಗಿದೆ, ಇಲ್ಲದಿದ್ರೆ ಬಿಡ್ತದೆ ಎಣ್ಣೆಯಲ್ಲಿ. ಅಂದ್ರೆ ಅದು ಕರೆಕ್ಟ್ ಆಗಿ ಮ್ಯಾಗ್ನೆಟ್ ಆದ್ರೆ ಮಾತ್ರ ಎಣ್ಣೆಯಲ್ಲಿ ಬಿಡೋದಿಲ್ಲ. ಸೊ ಇಬ್ರು ಮೊಮ್ಮಕ್ಕಳು ಅಂತ ಹೇಳಿದ್ರಿ. ಸೊ ಇಬ್ರು ಮೊಮ್ಮಕ್ಕಳು ಇಬ್ಬರಲ್ಲ, ಮೂವರಿದ್ದಾರೆ. ಮೂವರು. ಓಕೆ. ಸೊ ಅಂದ್ರೆ ಮಗಳಿಗೆ ಇಬ್ರು, ಮಗಳಿಗೆ ಇಬ್ಬರು, ಮಗನಿಗೊಬ್ಬ. ಸೊ ಎಲ್ಲ ಹೇಗೆ ಹೆಣ್ಮಕ್ಳ ಗಂಡು ಮಕ್ಕಳು? ಹೆಣ್ಣು 3 ಸಹ ಗಂಡ. ಓ, ಸೊ ಪೋಖ್ರಿನೂ ಜಾಸ್ತಿ ಇರುತ್ತೆ. ಅದು ಕೇಳುದೇ ಬೇಡ. ಯೂಶಲಿ ಅಜ್ಜಿಯಂದಿರಿಗೆ ಸುಖನೇ ಇಲ್ಲ. ಇನ್ನೊಂದು ಕಡಾಯಿ ಕೊಡಿ. ಕಡಾಯಿ ತೆಗಿಲ್ಲ. ಆಯಿಲ್ ಹಾಕ್ಲಾ? ಅದೇ ಹಾಕಿ. ನೋಡ್ಕೊಳ್ಳಿ, ಎಣ್ಣೆ ಸಾಕಾ? ಹಾಕ್ಬೇಕು. ಸಾಕು. ಇದು ಹೆಚ್ಚಿದ ಬೆಳ್ಳುಳ್ಳಿ ಚಿಕ್ಕ ಪೀಸ್, ಶುಂಠಿ ಮತ್ತೆ ಕಾಯಿ ಮೆಣಸು. ಸೊ ನಿಮ್ಮ ಮೊಮ್ಮಕ್ಕಳಿಗೆ ಅಜ್ಜಿ ಮಾಡಿದ ಅಡಿಗೆ ಇಷ್ಟನಾ ಅಮ್ಮ ಮಾಡಿದ್ದು? ಅಜ್ಜಿ ಮಾಡೋದು, ಅಮ್ಮ ಮಾಡೋದಿಲ್ಲ. ಅಜ್ಜಿಯೇ ಮಾಡೋದಾ? ಓ, ಅಮ್ಮ ನಾನು ಇಲ್ಲದಿದ್ದರೆ ಮಾತ್ರ ಅಮ್ಮ ಮಾಡು. ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾಪ್ಸಿಕಮ್. ಇದು ಚಿಲ್ಲಿ ಸಾಸ್. ಈಗ ನಿಮ್ದು ಕೂಡು ಕುಟುಂಬ ಅಲ್ವಾ? ಮನೆಯಲ್ಲಿ ಯಾರ್ದು ಫಸ್ಟ್ ಇದಾಗೋದು ಅಂದ್ರೆ ಈ ಪ್ರತಿನಿತ್ಯ ಒಂದೊಂದು ಅಡಿಗೆ ಮಾಡ್ಬೇಕಾಗ್ತದೆ. ಆಗ ಮನೇಲಿ ಇವತ್ತು ನನ್ಗೆ ಇದೇ ಆಗ್ಬೇಕು, ಅದೇ ಒಬ್ರೊಬ್ರದ್ದು ಒಂದೊಂದು ಡಿಮ್ಯಾಂಡ್ ಇರುತ್ತೆ. ಇಲ್ಲ ಯಾರ್ದು ನಡೆಯೋದು? ಏನಿಲ್ಲ, ಅದೇನಿಲ್ಲ. ಅಲ್ಲ, ಯಾವ್ದು ಮಾತೇನ ತಂದು ತಿಂತಾರೆ. ಅಂದ್ರೆ ನಿಮ್ಮ ನಡೆಯೋದು ಅಂತ? ನಂದೇ ನಡೆಯೋದು, ನಂದೇ. ಓಕೆ. ಸೊ ಚಿಲ್ಲಿ ಸಾಸ್, ಸೋಯಾ ಸಾಸ್, ಈಗ ಟೊಮೆಟೊ ಕೆಚಪ್. ಓಕೆ. ಅದೇನಿಲ್ಲ, ಏನ್ ಮಾಡ್ತೀನಿ ಸುಮ್ಮನೆ ತಿನ್ಬೇಕು. ಅದವರಿಗೆ ಬೇಕಾದದ್ದು ಅವರವ್ರು ತರ್ತಾರೆ, ಅದನ್ನು ಮಾಡಿ ಕೊಡ್ತೀನಿ. ಹಾಗೆ ಅದು ಮಾಡ್ಲೇಬೇಕಲ್ಲ. ಮತ್ತೆ ಇದಕ್ಕೆ ಸ್ವಲ್ಪ ಸಾಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಮತ್ತೆ ಸ್ವಲ್ಪ ಹಾಕಿದ್ವಿ. ಇದು ನೀರು ಬೇಕು. ನೀರಲ್ಲ?
ಸಾಕಾ? ಹಾಕಿದ್ರೆ ಸಾಕು. ಹಾಕ್ಬೇಕಾ? ಸ್ವಲ್ಪ ಬೇಕು. ಕಲ್ಲರ್ ಚೇಂಜ್ ಆಗ್ತದೆ. ಬೇಕಾ ನೀರು ಇನ್ನೂ ಸಹ? ನೀರು ಸ್ವಲ್ಪ ಇದಕ್ಕೆ ಸಾಕು ಸಾಕು. ಚಿಲ್ಲಿ ಎಲ್ಲ ಫಾಸ್ಟ್ ಫುಡ್ ಅಲ್ವಾ, ಜಟ್ಪಟ್ ಚಟ್ಪಟ್ ತಯಾರಾಗುತ್ತೆ. ಚಟ್ಪಟ್. ಇದು ಎಳ್ಳು, ಬಿಳಿ ಎಳ್ಳು. ಬಿಳಿ ಎಳ್ಳು. ಸೊ ನೋಡ್ತಾ ಇರುವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದಾಗೆ ಇದೆ. ಸೊ ನಿಮ್ಮ ಕೆಲಸ ಆಯ್ತು, ಮುಗೀತು. ಇನ್ನೂ ಸರ್ವ್ ಮಾಡೋದು. ಇನ್ನು ಇದೊಂದು ಸರ್ವ್ ಮಾಡಿ ಇದು ಗಾರ್ನಿಶ್ ಮಾಡಿದ್ರೆ ಓಕೆ ಸರಿ, ತಗೊಳ್ಳಿ ಸರ್ವ್ ಮಾಡಿ. ಚಿಕನ್ ಚಿಲ್ಲಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆರೋಮ್ಯಾಟಿಕ್ ಚಿಕನ್ ಚಿಲ್ಲಿ ತಯಾರಾಗಿದೆ. ಮಧ್ಯಾಹ್ನ ಊಟದ ಟೈಮಲ್ಲ ಇದೆಲ್ಲ ಮಾಡಿಕೊಟ್ರೆ ಯಾರಿಗೆ ಬೇಡ. ಸೂಪರ್ಬ್ ಆಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸಕ್ಕೆ ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್ ಅನ್ನು ಹುರಿದು ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮ್ಯಾಟೊ ಕೆಚಪ್ ಹಾಕಿ ಹುರಿಯಿರಿ. ಬಳಿಕ ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ 1 ನಿಮಿಷ ಬೇಯಿಸಿ. ಆ ಬಳಿಕ ಕರಿದಿಟ್ಟ ಕೋಳಿ ಮಾಂಸ, ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಚಿಲ್ಲಿ ರೆಡಿ. ಸರಿ ಮೇಡಮ್. ಸೊ ಫಸ್ಟ್ ಹಾಗಾದರೆ ನಾವು ಗ್ರೇವಿ ಟೇಸ್ಟ್ ಅಲ್ವಾ? ನಮ್ಮ ಟ್ರೆಡಿಷ್ನಲ್ ಅಡುಗೆ ಯಾವಾಗಲೂ ಫಸ್ಟ್ ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಚಿಕನ್ ಅಂತ ಆಮೇಲೆ ತಿಂತೀನಿ ನಾನು. ವಾವ್, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹುಳಿ, ಖಾರ ಎಲ್ಲ ಕಡಕ್ ಆಗಿದೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಏನಾದರೂ ಜೊತೆಗೆ ನೀವು ದೋಸೆ, ನೀರು ದೋಸೆ ಎಲ್ಲ ಇದ್ರಂತೂ ಸೂಪರ್. ತಿಳಿವಾದ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ, ಆಪ ಎಲ್ಲ ಇದ್ರೆ ಬೆಸ್ಟ್. ಸೊ ತುಂಬ ಚೆನ್ನಾಗಿದೆ. ಸೊ ಈಗ ನೀವು ಟ್ರೈ ಮಾಡಿದಂಥ ಚಿಲ್ಲಿ. ಸೊ ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಿ. ನೋಡುವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೆ. ಟೇಸ್ಟ್ ನೋಡೋಣ. ನಾನು ತಗೊಳ್ಳಿ. ಕೈ ರುಚಿ ಅಂತೂ ನಿಮ್ಮದು ಸೂಪರ್, ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್. ನೀವು ಟ್ರೆಡಿಷ್ನಲ್ ಅಡುಗೆ ಮಾಡಲಿ ಅಥವಾ ಇದೊಂದು ಚಿಲ್ಲಿ ಫಾಸ್ಟ್ ಫುಡ್ ಟೈಪ್, ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್. ಅಂದರೆ ಸಾಸಸ್ ಎಷ್ಟು ಬೇಕು ಅಷ್ಟೇ ಸಾಸಸ್ ಇದೆ. ಅದಕ್ಕೆ ಎಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದು ಕೂಡ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಎರಡು ಕೂಡ ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಸೊ ನಿಮ್ಮ ಕೈ ರುಚಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಗೆ ಬಂದು? ತುಂಬ ಖುಷಿ ಆಯಿತು. ಖುಷಿ ಆಯಿತು. ಮನೇಲಿ ಅಡುಗೆ ಮಾಡಿದಾಗೆ ಆಯಿತಾ? ಮನೆಗಿಂತ ಸಹ ಒಳ್ಳೆಯದೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಳ್ಳೆ ಅಡುಗೆ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಬಿಸ್ನೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ಚಿಕನ್ ಗ್ರೇವಿ ಸೂಪರ್, ಚಿಕನ್ ಚಿಲ್ಲಿ ಇನ್ನೂ ಸೂಪರ್. ಸೊ ಗ್ರೇವಿಗೆ ಜೊತೆಗೆ ಏನಾದರೂ ದೋಸೆ ಇದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನಂತೂ ಹಾಗೇ ತಿನ್ಬೋದು. ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.